ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ಕರ್ತನಲ್ಲಿ ಅತಿ ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮೆಲ್ಲರನ್ನ ದೇವರು ವಿಶೇಷವಾಗಿ ಆಶೀರ್ವದಿಸಲಿ. ಈ ಬೆಳಗಿನ ಉದಯ ಕಾಲದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸುವಂಥವನಾಗಿದ್ದೇನೆ. ಹಾಗೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ದೇವರು ಬೆಳಗಿನ ಜಾವದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ನೀವೆಲ್ಲರೂ ಕೂಡ ಎದ್ದು ಬಂದಿದ್ದೀರಿ ಎಂಬುದಾಗಿ, ದಿನವನ್ನು ಪ್ರಾರಂಭಿಸ್ತಾ ಇದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನೀವು ಪ್ರಾರ್ಥನಾ ವೀರರಾಗಿ ಪ್ರಾರ್ಥನಾ ಮುಖಾಂತರವಾಗಿ ದಿನವನ್ನು ಪ್ರಾರಂಭಿಸುವುದಾದರೆ ಕರ್ತನು ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ಮಹಾ ಉನ್ನತವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರರೇ, ಈ ದಿನದ ದೇವರ ವಾಗ್ದಾನವನ್ನು ದೇವರೇನು ಮಾತನಾಡ್ತಾ ಇದ್ದಾರೆ ಎಂಬುದಾಗಿ ನಾವು ಕೇಳಲಿಕ್ಕೆ ಈ ಶ್ರಮದಲ್ಲಿ ನಾವು ಹೋಗೋಣ. ನಾವು ಕಣ್ಣುಗಳು ಮುಚ್ಚಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಗ್ದಾನವನ್ನು ಕೇಳಲಿಕ್ಕೆ ಶ್ರಮದಲ್ಲಿ ಹೋಗೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸುವ ಪರಲೋಕದ ತಂದೆಯಾದ ದೇವರೇ ಯೇಸುವೆ, ನೀವೆಷ್ಟು ಒಳ್ಳೆಯವರಪ್ಪ. ಕೊಡಂದೆ ಸಮಯಕ್ಕಾಗಿ ಗಳಿಗೆಗಾಗಿ ನಿಮಗೆ ಸ್ತೋತ್ರ. ಇಂಥ ಒಳ್ಳೆಯ ಸಮಯವನ್ನು ಕಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಉದಯ ಕಾಲದಲ್ಲಿ ದೇವರೇ ನಿನ್ನ ವಾಗ್ದಾನಕ್ಕಾಗಿ ನಾವು ಎದುರು ನೋಡ್ತಾ ಇರುವಾಗ ನಿನ್ನ ವಾಗ್ದಾನವನ್ನು ದೇವರೇ ನಮ್ಮ ಮಧ್ಯದಲ್ಲಿ ನೆರವೇರಿಸಿಕೊಡು, ನಡೆಸಿಕೊಡು, ಅದ್ಭುತವಾಗಿ ಕಾರ್ಯ ಮಾಡಲು ಕೊಡಬೇಕೆಂಬುದಾಗಿ ನಿಮ್ಮ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸ್ತೇನೆ. ಸ್ವಾಮಿ ಯೇಸುವೆ, ನೀವು ಒಳ್ಳೆಯವರು ಸ್ವಾಮಿ. ನೀವು ಕರುಣೆ ತೋರುವಂಥವರು, ಕೃಪೆ ತೋರುವಂಥವರು, ಕಾರ್ಯ ಮಾಡುವಂಥವರು, ಕಾರ್ಯ ಸಾಧಿಸುವಂಥ ದೇವರಾಗಿದ್ದೀರಿ ಸ್ವಾಮಿ. ದೇವರೇ, ಇದು ಪ್ರಾರಂಭದಿಂದ ಅಂತ್ಯದವರೆಗೂ ವಾಗ್ದಾನದೊಟ್ಟಿಗೆ ನೀವು ಮಾತನಾಡಬೇಕು ಸ್ವಾಮಿ. ಯೇಸುವೆ, ನೀವು ಮಾತನಾಡಿ ನಿಮ್ಮ ಕಾರ್ಯಗಳು ಅದರ ಅನುಸಾರವಾಗಿ ನಡೆಯಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಸ್ವಾಮಿ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಗ್ದಾನದ ವಚನದ ಕೀರ್ತನೆಗಳು 147ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ದೇವರ ವಾಗ್ದಾನವನ್ನು ನಾವು ಕೇಳ್ತಾ ಇದ್ದೇವೆ. ಯೆಹೋವನು ದೀನರಿಗೆ ಆಧಾರನಾಗಿದ್ದಾನೆ, ದುಷ್ಟರ ನೆಲಕ್ಕೆ ಹತ್ತಿಸಿ ಬೀಳುತ್ತಾನೆ ಎಂಬುದಾಗಿ ದೇವರ ವಾಗ್ದಾನವನ್ನು ಈ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತೆಲ್ಲ ನೀವು ಬೆಳಗಿನ ಜಾವದಲ್ಲಿ ಎದ್ದು ಬರುವಾಗ ಚಿಂತಿಸ್ತಾ ಇರ್ಬೋದು, ನನ್ನ ಕಷ್ಟಗಳು, ನಿಮ್ಮ ಬಾಧೆಗಳನ್ನು, ನಿಮ್ಮ ವೇದನೆಗಳನ್ನು, ನಿಮ್ಮ ಸಮಸ್ಯೆಗಳ ಕುರಿತು ನೀವು ಚಿಂತೆ ಮಾಡ್ತಾ ಇರ್ಬೋದು. ಆದರೆ ಸ್ವಾಮಿ ಬೆಳಗಿನ ಜಾವದಲ್ಲಿ ನಿನಗೆ ವಾಗ್ದಾನ ಮಾಡಲು ಕೊಡ್ತಾ ಇದ್ದಾನೆ. ದೀನರಿಗೆ ಆಧಾರನಾಗಿದ್ದೇನೆ, ದುಷ್ಟರನ್ನ ನೆಲಕ್ಕೆ ಹತ್ತಿಸಿ ಬೀಳುತ್ತೇನೆ ಎಂಬುದಾಗಿ. ದೀನತೆಯಿಂದ ಅನೇಕ ಸಮಸ್ಯೆಗಳಿಂದ ನಾವು ಬಳಲುವಾಗ ದೇವರು ಈ ದಿನದಲ್ಲಿ ನಿನ್ನ ಜೊತೆಯಲ್ಲಿ ಮಾತನಾಡಲಿಕ್ಕಿದ್ದಾನೆ. ಭಯಪಡಬೇಡ, ಕರ್ತನು ನಿನ್ನ ಸಹಾಯಕನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರರೇ, ನಿನ್ನನ್ನು ಮೇಲೆತ್ತುವಂಥ ದೇವರಾಗಿದ್ದಾನೆ. ನಿನ್ನನ್ನು ಆಧಾರವಾಗಿದ್ದು ದುಷ್ಟರನ್ನ ನೆಲಕ್ಕೆ ದಬ್ಬಲ್ಪಟ್ಟು ನಿನ್ನನ್ನು ಮೇಲೆತ್ತಿ ಉನ್ನತವಾಗಿ ದೇವರು ನಡೆಸುವಂಥ ದೇವರಾಗಿದ್ದಾನೆ. ಈ ಪ್ರಿಯ ದೇವರ ವಾಗ್ದಾನ ಅನುಸಾರವಾಗಿ ನಾವು ನೋಡುವಾಗ ನಿಮ್ಮ ಚಿಂತೆಗಳನ್ನು ಬಿಟ್ಟು ಬಿಡ್ರಿ, ನಿಮ್ಮ ಈ ದಿನದ ಕಷ್ಟಗಳನ್ನು ಮರೆತು ಹೋಗಿರಿ. ದೇವರ ವಾಗ್ದಾನವನ್ನು ನೆನೆಸ್ರಿ, ದೇವರ ವಾಗ್ದಾನವನ್ನು ಈ ದಿನವೆಲ್ಲ ನೀವು ಜ್ಞಾಪಿಸಿಕೊಳ್ಳ್ರಿ. ದೇವರ ಸಾನ್ನಿಧ್ಯದಲ್ಲಿ ನಂಬಿಗಸ್ತರಾಗಿರ್ರಿ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ದೇವರ ಮಾತನ್ನು ಆಲಿಸಿ ದೇವರ ಮಾತಿಗೆ ಅನುಸಾರವಾಗಿ ನೀವು ಜೀವಿಸುವುದಾದರೆ ನಿಮ್ಮನ್ನು ಮೇಲೆತ್ತಿ ಕರ್ತನು ನಡೆಸ್ತೇನೆ ಎಂಬುದಾಗಿ ಕರ್ತನು ವಾಗ್ದಾನ ಮಾಡಲು ಕೊಡ್ತಾ ಇದ್ದಾನೆ. ಆತನು ಸುಳ್ಳಾಡುವಂಥ ದೇವರಲ್ಲ. ಆತನ ಮಾತು ನೆರವೇರದೇ ಇರುವಂಥದ್ದು ಒಂದಾದರೂ ಇಲ್ಲ ಪ್ರಿಯರೇ. ಅದು ದೇವರ ಸನ್ನಿಧಿಯಲ್ಲಿ ಬೆಳಗಿನ ಉದಯ ಕಾಲದಲ್ಲಿ ಸಾಯಂಕಾಲ ಕಾಲವೆಲ್ಲ ನಿಮ್ಮ ಕುಟುಂಬಗಳನ್ನು ದೇವರು ಆಶೀರ್ವದಿಸಲಿಕ್ಕಿದ್ದಾನೆ, ಬಲಪಡಿಸಲಿಕ್ಕಿದ್ದಾನೆ. ಈ ದೀನರನ್ನು ಮೇಲೆತ್ತುವಂಥ ದೇವರು, ಕೃಪೆ ತೋರುವಂಥ ದೇವರು, ಕರುಣೆ ತೋರುವಂಥ ದೇವರ ಸನ್ನಿಧಿಯಲ್ಲಿ ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಈ ವಾಗ್ದಾನಾನುಸಾರವಾಗಿ ನಡೆಸಲೆಂಬುದಾಗಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ನೀವೆಲ್ಲರೂ ಕಣ್ಣುಗಳು ಮುಚ್ಚುವುದಾದರೆ ನಿಮ್ಮ ಆಶೀರ್ವಾದದ ಪ್ರಾರ್ಥನೆಗಾಗಿ ನಾವು ಈ ಸಮಯದಲ್ಲಿ ಹೋಗೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸುವ ಕರ್ತನ ದೇವರೇ, ನಿಮಗೆ ಸ್ತೋತ್ರ ವಂದನೆಗಳು ಸ್ವಾಮಿ. ಏಸಯ್ಯ, ನೀವೆಷ್ಟೇ ಒಳ್ಳೆ ದೇವರು ಸ್ವಾಮಿ. ದೀನರನ್ನ ದೇವರೇ ಮೇಲೆತ್ತುವಂಥ ದೇವರು ಸ್ವಾಮಿ. ಈ ಒಂದು ಬೆಳಗಿನ ಉದಯ ಕಾಲದಲ್ಲಿ ಸ್ವಾಮಿ ಅಪಾ ದೇವರೇ, ಪ್ರಿಯ ಮಕ್ಕಳು ಈ ವಾಗ್ದಾನವನ್ನು ಕೇಳುವಂಥ ಒಬ್ಬೊಬ್ಬರನ್ನು ನಿನ್ನ ಕರಗಳಲ್ಲಿ ಕೊಡ್ತೇವೆ ಸ್ವಾಮಿ. ಕಷ್ಟಗಳಲ್ಲಿರ್ಬೋದು, ದುಃಖಗಳಲ್ಲಿರ್ಬೋದು, ವೇದನೆಗಳಿರ್ಬೋದು, ಸಂಕಟದಲ್ಲಿರ್ಬೋದು, ಕೊರತೆಗಳಲ್ಲಿರ್ಬೋದು ಅಪಾ ದೇವರೇ ಸ್ವಾಮಿ, ಅನೇಕ ಸಮಸ್ಯೆಗಳಲ್ಲಿರ್ಬೋದು ಸ್ವಾಮಿ. ದೇವರೇ, ದೀನರನ್ನ ಮೇಲೆತ್ತಲ್ಪಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದೆಯಲ್ಲಪ್ಪ ದೇವರೇ. ಈ ವಾಗ್ದಾನವು ಪ್ರೀತಿಯ ಮಕ್ಕಳ ಎಲ್ಲರ ಜೀವಿತಗಳಲ್ಲಿ ನೆರವೇರಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ.
ಕರ್ತನೆ, ನಿನ್ನ ಪರಲೋಕದಿಂದ ನಮ್ಮನ್ನು ದೃಷ್ಟಿಸಿ ನೋಡು, ಮಕ್ಕಳನ್ನು ದೃಷ್ಟಿಸಿ ನೋಡು. ಯಾರು ಈ ವಾಗ್ದಾನವನ್ನು ಕೇಳ್ತಾರೋ ಅವರ ಕುಟುಂಬಗಳನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡು ತಂದೆಯಾದ ದೇವರೇ. ಅಪ್ಪ, ಅವರ ದೀನರಾಗಿದ್ದರೂ ಕೂಡ ದೇವರೇ ಅವರನ್ನು ಮೇಲೆತ್ತಲ್ಪಡು ಸ್ವಾಮಿ. ಅಪ್ಪ, ಅವರ ಕಷ್ಟಗಳಿದ್ದರೂ ಕೂಡ ಮೇಲೆತ್ತಲ್ಪಡು ಸ್ವಾಮಿ. ತಂದೆಯಾದ ದೇವರೇ, ಅನೇಕರು ಈ ದಿನದಲ್ಲಿ ಸ್ವಾಮಿ ಎಷ್ಟೋ ಕಷ್ಟ ಕಾರ್ಪಣ್ಯಗಳಿಂದ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ ಸ್ವಾಮಿ. ಎಷ್ಟೋ ಜನರು ಸ್ವಾಮಿ ಶೋಧನೆಗಳಿಗೆ ಬಿದ್ದು ಹೋಗಿದ್ದಾರೆ ಸ್ವಾಮಿ. ಎಷ್ಟೋ ಜನರು ಸ್ವಾಮಿ ನನಗೆ ಯಾರು ದಿಕ್ಕಿಲ್ಲ ಎಂಬುದಾಗಿ ಅಳುತ್ತಿದ್ದಾರೆ ದೇವರೇ. ಅಂಥ ಜನರನ್ನು ವಿಶೇಷವಾಗಿ ಮೇಲೆತ್ತಲ್ಪಡು, ಕಾಪಾಡಲ್ಪಡು, ಕರುಣಿಸು, ದಯತೋರು. ನಿಮ್ಮ ಕೃಪಾ ಹಸ್ತಗಳು ಒಬ್ಬೊಬ್ಬರ ಮೇಲೆ ಸುರಿಸಲ್ಪಟ್ಟು ದೇವರೇ ಕಾಪಾಡಬೇಕೆಂಬುದಾಗಿ ಈ ಬೆಳಗಿನ ಉದಯ ಕಾಲದಲ್ಲಿ ಸ್ವಾಮಿ ದಿನವೆಲ್ಲ ಅವರ ಕೆಲಸ ಕಾರ್ಯಗಳಲ್ಲಿ, ಹೋಗುತ್ತ ಪ್ರಯಾಣಗಳಲ್ಲಿ ಎಲ್ಲ ವಿಧದಲ್ಲಿ ಜಯವನ್ನು ದಯಪಾಲಿಸಿಕೊಡು. ಅವರು ದೇವರೇ ಸ್ವಾಮಿ ವ್ಯಾಪಾರಗಳಲ್ಲಿ ಜಯವನ್ನು ಕೊಡು ಸ್ವಾಮಿ. ಅವರ ಕೋರ್ಟ್ ಕೇಸುಗಳಲ್ಲಿ ಸ್ವಾಮಿ ಒಳ್ಳೆಯ ನ್ಯಾಯವನ್ನು ದೊರಕಿಸಿಕೊಡು ದೇವರೇ. ಅವರು ಹೋಗುವಂಥ ಎಲ್ಲ ಒಂದು ಸ್ವಾಮಿ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಗಂಡಾಂತರಗಳು, ವ್ಯಾಧಿಗಳು ಸ್ವಾಮಿ ತಾಕದಂತೆ ಸ್ವಾಮಿ ದೇವರೇ, ಅವರನ್ನು ಮುಟ್ಟದಂತೆ ಸ್ವಾಮಿ ಇನ್ನು ಕೃಪೆ ಅವರ ಮೇಲಿದ್ದು ನಡೆಸಿ ಕಾಪಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ಹಾಗೆಯೇ ಕರ್ತನಾದ ದೇವರೇ, ಅನೇಕರು ಮದುವೆಯ ದಿನಗಳನ್ನು ದೇವರೇ, ದಾಂಪತ್ಯ ಜೀವಿತವನ್ನು ಪ್ರಾರಂಭಿಸ್ತಿರುವಂಥ, ಹೊಸ ದಿನವನ್ನು ಆಚರಿಸಿಕೊಳ್ತಿರುವಂಥ ಒಬ್ಬೊಬ್ಬರನ್ನೇ ಶ್ರೇಷ್ಠರಾಗಿ ನೀನು ಆಶೀರ್ವದಿಸು, ಬಲಪಡಿಸು. ಹಾಗೆಯೇ ಕರ್ತನಾದ ದೇವರೇ, ಹುಟ್ಟಿದ ದಿನವನ್ನು ಆಚರಣೆ ಮಾಡಿಕೊಳ್ತಿರುವಂಥ ನಿನ್ನ ಪ್ರೀತಿಯ ಮಕ್ಕಳನ್ನು ಆಶೀರ್ವಾದ ಮಾಡು ಅಪ್ಪ. ವರ್ಷಕಾಲವೆಲ್ಲ ದೇವರನ್ನು ಆಶೀರ್ವದಿಸಿದ ಹಾಗೆ ಮುಂದಿನ ವರ್ಷಕಾಲವೆಲ್ಲ ನಿಮ್ಮ ಕೃಪಾ ಹಸ್ತಗಳು ಅವ್ರ ಮೇಲೆ ತುಂಬಿಸಿ ನೀನು ನಡೆಸಿ ಕಾಪಾಡು ದೇವರೇ. ಅಪ್ಪ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಒಬ್ಬೊಬ್ಬರ ಮೇಲೆ ಪ್ರಸನ್ನತೆ ಇರಲಿ ದೇವರೇ. ಯೇಸುವಿನ ನಾಮದಲ್ಲಿ ಅಪ್ಪ ಅವರು ಈ ವಾಗ್ದಾನವನ್ನು ನೆರವೇರಿಸಿಕೊಳ್ಳಲಿ ಸ್ವಾಮಿ ದೇವರೇ. ನೀನೇ ನಡೆಸಿ ಕಾಪಾಡಬೇಕೆಂಬುದಾಗಿ ನಮ್ಮ ಒಡೆಯ ರಕ್ಷಕನು ಪರಿಶುದ್ಧನಾದಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಸ್ವಾಮಿ, ಆಮೇನ್. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಪ್ರೀತಿಯ ದೇವರ ಜನರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ದೇವರು ವಿಶೇಷವಾಗಿ ನಿಮ್ಮನ್ನು ಆಶೀರ್ವದಿಸ್ತಾನೆ. ಅನೇಕ ದೇವರ ವಾಗ್ದಾನಗಳು, ದೇವರ ಸಂದೇಶಗಳು ನಿಮಗೆ ತಲುಪಲ್ಪಡ್ತವೆ.